ಲಯನ್ಸ್ ಕ್ಲಬ್ ಪೆರ್ಮನರ್ ಫೋಕಸ್, ರಿಚಲ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸ್ಥಳೀಯ ಜಿಲ್ಲಾಡಳಿತ ಮತ್ತು ಆರೋಗ್ಯ ಕೇಂದ್ರ ಉಳ್ಳಾಲ ಅವರ ಸಹಭಾಗಿತ್ವದಲ್ಲಿ ಈ ಪೆರ್ಮನೂರು ಒಂದು ಭಾಗದಲ್ಲಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದು ಬಹಳ ಸಂತೋಷದ ಸುದ್ದಿ. ಯಾಕಂತ ಹೇಳಿದರೆ ಈಗ ಮನೆ ಮನೆಗೆ ಹೋಗಿ ಲಸಿಕೆ ಕೊಟ್ಟದ್ರಿಂದ ಹರ್ಡ್ ಇಮ್ಯುನಿಟಿ ಅಂತ ಒಂದು ಬಂದು ನಮಗೆ ಆದಷ್ಟು ಬೇಗ ಈ ಕೊರೋನಾ ಎಂಬ ಮಾರಿಯಿಂದ ನಾವೆಲ್ಲ ಗುಣಪಡಿಸ್ಬೋದು ಅಂತ ಒಂದು ಆಸೆ ಸರ್ಕಾರದ್ದು ಇದೆ, ಜನಗಳ ಆಸೆ ಇದೆ. ಸೊ ಈ ದಿಕ್ಕಿನಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿಂದ ಜನಗಳು ಇದನ್ನು ಉಪಯೋಗ ಪಡಿಕೊಂಡು ಆದಷ್ಟು ಬೇಗ ಹೆಚ್ಚಿನವರು 100ಕ್ಕೆ 100% ಎಲ್ಲರೂ ವ್ಯಾಕ್ಸಿನೇಷನ್ ಪಡ್ಕೊಂಡು ಈ ಒಂದು ತೊಂದರೆಯಿಂದ ನಾವು ಹೊರಬರಬೇಕಾಗಿ ಆದಷ್ಟು ಬೇಗ ಬರಬೇಕಾಗಿ ನಮ್ಮದೊಂದು ಕಳಕಳಿಯ ವಿನಂತಿ. ಲಯನ್ಸ್ ಕ್ಲಬ್ ಪೆರ್ಮನೂರು ಮತ್ತು ರಿಚಲ್ ಚಾರಿಟೇಬಲ್ ಟ್ರಸ್ಟ್ ಇವರ ಜಂಟಿ ಸಹಯೋಗದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರ ಒಂದು ಪೂರ್ಣ ಸಹಕಾರದಿಂದ ಇವತ್ತು ನಮ್ಮ ಭಟ್ನಗರ ಮತ್ತು ಕಾಪಿಕಾಡು ಏರಿಯಾದಲ್ಲಿ ನಮ್ಮ ಸ್ಫೂರ್ತಿ ಕ್ಲಿನಿಕ್ ಬಳಿಯಿರುವ K3 ಬಿಲ್ಡಿಂಗಲ್ಲಿ ಇವತ್ತು ಇಲ್ಲಿಯ ಸಾರ್ವಜನಿಕರಿಗೆ ವ್ಯಾಕ್ಸಿನ್ ವ್ಯವಸ್ಥೆ ಮಾಡಿರ್ತಾರೆ. ನಾನು ಭಟ್ನಗರದ ಪರವಾಗಿ ನಮ್ಮ ಫೋಕಸ್ ಚಾರಿಟೇಬಲ್ ಲಯನ್ಸ್ ಕ್ಲಬ್ಬಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂಥ ಕಾರ್ಯಕ್ರಮ ನಿಜವಾಗಿಯೂ ಈ ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಮಾಡಿದ್ದು ನಿಜವಾಗಿಯೂ ಒಂದು ಉತ್ತಮ ಕೆಲಸ. ಅವರ ಈ ಕೆಲಸವು ಹೀಗೆ ಇನ್ನಿತರ ಕಾರ್ಯಕ್ರಮಗಳಿಗೆ ನಾಂದಿಯಾಗಲಿ ಅಂತ ಹೇಳಿ ಈ ಎರಡು ಸಂಸ್ಥೆಗೂ ನಾನು ಶುಭ ಹಾರೈಸುತ್ತಾ, ಹಾಗೆಯೇ ಪ್ರತ್ಯೇಕವಾಗಿ ಇದಕ್ಕೆ ಸಹಕಾರ ಕೊಟ್ಟ ನಮ್ಮ ಕ್ಷೇತ್ರದ ಶಾಸಕರಾದ UT ಖಾದರ್ ಅವರಿಗೂ ನನ್ನ ಭಟ್ನಗರದ ಪರವಾಗಿ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಈ ಸಂಸ್ಥೆಯವರಿಗೆ ದೇವರು ಒಳ್ಳೆಯ ಒಂದು ಆಯುರ್ವೇದ ಐಶ್ವರ್ಯ ಮತ್ತು ಅವರ ಎಲ್ಲ ಇನ್ನಿತರ ಯೋಜನೆಗಳು ಕಾರ್ಯಗತಗಳು ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಪೆರ್ಮನೂರು ಲಯನ್ಸ್ ಫೋಕಸ್ ರಿಜಿಸ್ಟರ್ಡ್ ಮ್ಯಾಂಗ್ಳೂರು ತೊಕ್ಕೋಟು ಇದರ ಜಂಟಿ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಮಾನ್ಯ ಶಾಸಕರಾದ UT ಖಾದರ್ ಸಹಕಾರದಿಂದ ಈ ಒಂದು ಲಸಿಕೆ ಕಾರ್ಯಕ್ರಮ ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಮಾಡುವಾಗ ಈ ಜನರಿಗೆ ಲಸಿಕೆ ಯಾವಾಗ ಕ್ಯೂ ನಿಂತು ಜನರು ಅಲೆಯಲ್ಲಿ ಕಷ್ಟಪಡ್ತಿದ್ದಾರೆ, ಇಂಥ ಒಂದು ಚಾರಿಟೇಬಲ್ ಟ್ರಸ್ಟ್ ಸಂಘ ಸೇರಿ ಈ ಒಂದು ಕಾರ್ಯಕ್ರಮ ಮಾಡುವಾಗ ಈ ಜನರ ಒಂದು ಒಳ್ಳೆಯ ಒಂದು ಹೆಲ್ಪ್ ಆಗ್ತದೆ ಜನರಿಗೆ. ಹಾಗೂ ಕೋವಿಡ್-19 ಈ ಮಾರಕ ರೋಗವನ್ನು ಆದಷ್ಟು ಇದನ್ನು ದೂರ ಮಾಡಲಿಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಲಸಿಕೆಯನ್ನು ತೆಗೆಯಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಎಲ್ಲ ಸಂಘಟನೆಗಳಿಗೆ ಕೂಡ ಹೀಗೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಪುರಸಭೆಯಲ್ಲಿ ಕೂಡ ಇದು ಕಾರ್ಯಕ್ರಮ ಆಗಲಿ ಅಂತ ಈ ಲಯನ್ಸ್ ಪೆರ್ಮನೂರು ಅಧ್ಯಕ್ಷರಿಗೆ ಮತ್ತು ಅವರ ತಂಡದವರಿಗೆ, ರಿಚಲ್ ಟ್ರಸ್ಟ್ ಅವರಿಗೂ ಕೂಡ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರುತ್ತೇನೆ. ನನ್ನ ಎರಡು ಮಾತನ್ನು ಕೊಯ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ ಮತ್ತು ರಿಚಲ್ ಚಾರಿಟೇಬಲ್ ಟ್ರಸ್ಟ್ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆರವೇರಿಸಿದ್ದೇವೆ. ಇದರ ಸಾರ್ವಜನಿಕರು ಇದರ ಉಪಯೋಗ ಪಡೆಯಬೇಕಂತ ನಮ್ಮ ಒಂದು ಉದ್ದೇಶವಾಗಿದೆ ಈ ಕಾರ್ಯಕ್ರಮದ. ಹಾಗೆಯೇ ಈ ಮಹಾಮಾರಿ ಕೋವಿಡನ್ನು ನಿರ್ಮೂಲನೆ ಮಾಡೋದ ನಮ್ಮ ಮೂಲ ಉದ್ದೇಶ, ಈ ನಾವು ಮಾಡಿದ ಈ ಶಿಬಿರದ ಉದ್ದೇಶ. ಹಾಗೆಯೇ ಲಯನ್ಸ್ ಕ್ಲಬ್ಬಿನ ಬಗ್ಗೆ ಹೇಳುವುದಾದರೆ, ಲಯನ್ಸ್ ಕ್ಲಬ್ ಒಂದು ದೊಡ್ಡ ಸಂಸ್ಥೆಯಾಗಿದೆ, ಇಂಟರ್ನ್ಯಾಷನಲ್ ಸಂಸ್ಥೆಯಾಗಿದೆ. ಆದರೂ ನಾವು ಸ್ವಲ್ಪ ದಿನಗಳ ಮೊದಲೇ ಇದನ್ನು ಪೆರ್ಮನೂರು ಫೋಕಸ್, ಲಯನ್ಸ್ ಕ್ಲಬ್ ಪೆರ್ಮನೂರು ಫೋಕಸ್ ಅಂತ ನಾವು ಇಲ್ಲಿ ಸ್ಥಾಪಿಸಿದ್ದೇವೆ. ನಮ್ಮ ಈ ಸಂಸ್ಥೆ ಈ ಮೊದಲ ಕಾರ್ಯಕ್ರಮ ಆಗಿರ್ತದೆ. ಇನ್ನು ಮುಂದಕ್ಕೂ ಜನರಿಗೆ ಸೇವಾ ಕಾರ್ಯಕ್ರಮ ತಲುಪಿಸುವ ಹಾಗೆ ನಾವು ಇನ್ನು ಮುಂದಕ್ಕೂ ಉತ್ತಮ ಕಾರ್ಯಕ್ರಮವನ್ನು ನಿರೂಪಿಸಲು ನಾವು ನಿರ್ಧರಿಸಿದ್ದೇವೆ. ಫೋಕಸ್ ಹಾಗೂ ರಿಚಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ದಿನ ನಾವು ನಮ್ಮ ಉಳ್ಳಾಲ ಆಸುಪಾಸಿನ ಸಾಧಾರಣ ಉಳ್ಳಾಲ ಪ್ರದೇಶದ ಎಲ್ಲ ಗ್ರಾಮಗಳಿಗೆ ನಾವು ಈ ಪ್ರಸಾರವನ್ನು ಮಾಡಿದ್ದೇವೆ ಈಗಾಗಲೇ. ನಮ್ಮ ಉದ್ದೇಶ ಏನಂದರೆ, ಕೋವಿಡಲ್ಲಿ ಈ ಹಂತದ ಲಸಿಕೆ ಇರೋದರಿಂದ ಇಲ್ಲಿ ಕೋವಿಡ್ ವ್ಯಾಕ್ಸಿನನ್ನು ಸ್ಪೆಷಲಾಗಿ ನಾವು ಈಗ ಇಲ್ಲಿ ನಾವು ಈ ಶಿಬಿರದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಅಲ್ಲದೆ ಕೋವಿಶೀಲ್ಡ್ ಪ್ರಥಮ ಹಾಗೂ ದ್ವಿತೀಯ ಹಂತದ ಲಸಿಕೆಯನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಇನ್ನೊಂದು ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ, ಈ ಕಾರ್ಯಕ್ರಮದ ವತಿಯಿಂದ ಯಾರು ನಮ್ಮ ಈ ಕೋವಿಡ್ ಲಸಿಕೆಯಲ್ಲಿ ಹಿರಿಯ ನಾಗರಿಕರು ಮತ್ತು
ನಮ್ಮ ಅನಾರೋಗ್ಯದಿಂದ ಬಳಲುವವರಿಗೆ ವಾಹನದ ವ್ಯವಸ್ಥೆಯನ್ನು ನಾವು ಸ್ಪೆಷಲ್ ಆಗಿ ಮಾಡಿರುತ್ತೇವೆ. ಎಲ್ಲರೂ ಬಂದು ಈ ಕಾರ್ಯಕ್ರಮದ ಸದುಪಯೋಗ ಪಡಬೇಕು. ಇದಕ್ಕೆ ನಾವು ಪೂರಕವಾಗಿ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಈಗಾಗಲೇ ಅದು 2012ರಲ್ಲಿ ಉದ್ಘಾಟನೆಗೊಂಡಿದ್ದು ಈಗಾಗಲೇ 9 ವರ್ಷದ ಸೇವೆಯನ್ನು ಸಲ್ಲಿಸ್ತಿದೆ. ಯಾಕೆಂದರೆ ನಮ್ಮ ಲಯನ್ ಅರುಣ್ ಮಂತೇರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರ ಹತ್ರ ನಾನು ವಿನಂತಿಸಿಕೊಂಡೆ, ನಿಮ್ಮ ಸೇವೆಯ ಜೊತೆ ನಮ್ಮ ಸೇವೆಯನ್ನು ಜೋಡಿಸಿಕೊಳ್ಳಿ ಅಂತ ಹೇಳಿದರೆ ಲಯನ್ಸ್ ಕ್ಲಬ್ ಪೆರ್ಮನವ್ರು ಒಪ್ಪಿ ನನಗೆ ಸಂಪೂರ್ಣ ಅನುಮತಿ ನೀಡಿದೆ. ಈ ಕಾರ್ಯಕ್ರಮವನ್ನು ನಮಗೂ ತುಂಬ ಸಂತೋಷವಾಗ್ತಿದೆ. ನಾವು ಈ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿಕೊಂಡು ಈ ಕೋವಿಡ್ ಮಹಾಮಾರಿ ರೋಗವನ್ನು ನಿವಾರಿಸಬೇಕು ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎರಡನೇದಾಗಿ ರೀಚಲ್ ಚಾರಿಟೇಬಲ್ ಟ್ರಸ್ಟಿನಿಂದ ಈಗಾಗಲೇ ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಲಿನಿಕನ್ನು ಇದೇ K3 ಹೈಟ್ಸ್ ಬಿಲ್ಡಿಂಗಲ್ಲಿ ಅಳವಡಿಸಿದ್ದೇವೆ. ಇನ್ನು ಮುಂದಕ್ಕೆ ಇದರ ಉದ್ಘಾಟನೆ ಆಗಲಿದೆ. ಈಗಾಗಲೇ ನಾವು ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಬಡ ಏನು ಕಿವಿ, ಮೂಗು, ಬಾಯಿ ತೊಂದರೆ ಇರುವ ರೋಗಿಗಳಿಗೆ, ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಲ್ಲಿ ಈ ಅಂಗವೈಕಲ್ಯತೆ ಬರುವವರಿಗೆ ಈ ನಾವು ಕ್ಲಿನಿಕನ್ನು ಅಳವಡಿಸಿಕೊಂಡು ಇದರ ಈ ಲಯನ್ಸ್ ಕ್ಲಬ್ ಜೊತೆಯಲ್ಲಿ ಕೂಡ ನಾವು ಸೇವೆ ನೀಡಲು ಸಿದ್ಧರಿದ್ದೇವೆ ಅಂತ ಹೇಳುತ್ತಾ ನನ್ನ ಈ ಮಾತನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದ ನನ್ನ ಮಾತನ್ನು ಮುಗಿಸ್ತೇನೆ. ಸ್ಥಳೀಯ ಕೌನ್ಸಿಲರ್ ಗೀತಾಬಾಯಿ ಅವರಿಂದ 2 ಮಾತುಗಳು. ಇರುವಂತ ಎಲ್ಲ ಲಸಿಕೆಯನ್ನು ಪಡೆಯಲು ಬಂದಿರುವಂತ ಎಲ್ಲರಿಗೂ ಈ ಬೆಳಿಗ್ಗೆಯ ಶುಭ ನಮನಗಳು ಹಾಗೂ ನಮ್ಮ ಈ ವೇದಿಕೆಯ ಇಲ್ಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಶುಭ ವಂದನೆಗಳು ಅಂತ ಹೇಳ್ತಾ ಇದ್ದೇನೆ. ಹಾಗೆ ಈ ಭಾಗದಲ್ಲಿ ಇವತ್ತು ನಮ್ಮ ಸುರೇಶ್ ಅಣ್ಣ ಕೂಡ ಹೇಳಿದ್ರು ಪ್ರಥಮ ಬಾರಿ ಆಗಿದೆ ಅಂತ, ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲವು ಬಾರಿ ನಾನು ಈ ಭಾಗದಲ್ಲಿ ಮಾಡ್ಬೇಕಂತ ಇದ್ದೆ, ಆದ್ರೆ ನನಗೆ ಇದೇ ಸಿಗ್ಲಿಲ್ಲ, ಪರ್ಮಿಷನ್ ಸಿಗ್ಲಿಲ್ಲ. ಮೊನ್ನೆ ತಾನೇ 6 ತಾರೀಕಿನ ನಾನು ತೊಕ್ಕೋಟು ಹೊಳೆಪೇಟೆಯಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದೇನೆ. 18+ ಹಾಗೂ 45 ಫಸ್ಟ್ ಹಾಗೂ ಸೆಕೆಂಡ್. ಹಾಗೆ ಇದಕ್ಕಿಂತ ಮುಂದೆ 3 ಬಾರಿ ಕೂಡ ನಾವು ಅಂಗನವಾಡಿ ಕೇಂದ್ರದಲ್ಲಿ ಮಾಡಿದ್ದೇವೆ ಲಸಿಕೆ. ಇದು ಈಗ 6ನೇ ಬಾರಿ ನನ್ನ ವಾರ್ಡಿನಲ್ಲಿ ಆಗ್ತಾ ಇದೆ. ಅದು ನನಗೆ ತುಂಬಾ ಸಂತೋಷ ತರ್ತಾ ಇದೆ. ಹಾಗೆ ಇಲ್ಲಿ ನನಗೆ ಬಹಳ ಕೆಲಸ ಮಾಡ್ಬೇಕಂತ ಒಂದು ಆಸೆ ಕೂಡ ಇಟ್ಟುಕೊಂಡಿದ್ದೇನೆ. ಈ ಒಂದು ಉಳ್ಳಾಳ ತೊಕ್ಕೋಟು ಭಾಗದಲ್ಲಿ ಹಲವು ಕೆಲಸಗಳನ್ನು ಮಾಡಬೇಕು. ಅದಕ್ಕೆ ನಮ್ಮ ಸುರೇಶ್ ಅಣ್ಣನ ನನಗೆ ಸಹಕಾರ ಕೂಡ ಬೇಕು. ನಿಮ್ಮ ಸಹಕಾರ ನನಗೆ ತುಂಬಾ ಮುಖ್ಯ ಬೇಕು. ಇಲ್ಲಿ ಅಂದ್ರೆ ನೀವು ಒಂದು ಗಣ್ಯ ವ್ಯಕ್ತಿ, ಇಲ್ಲಿ ನೀವು ಎಲ್ಲದಕ್ಕೆ ನನ್ನ ಬೆನ್ನೆಲುಬಾಗಿ ನಿಲ್ಬೇಕಂತ ನಾನು ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನಾರೋಗ್ಯದಿಂದ ಬಳಲುತ್ತಾರ ಅಂಥವರಿಗೆ ಒಂದು ಕ್ಲಿನಿಕನ್ನು ಈಗಾಗಲೇ ನಾವು ಕಳೆದ 6 ತಿಂಗಳಿಂದ ಇಲ್ಲಿ ಇದೇ ಕಟ್ಟಡದ ಪಕ್ಕದಲ್ಲಿ ನಾವು ಈ ಟ್ರಸ್ಟಿನ ವತಿಯಿಂದ ಬಡ ಮಕ್ಕಳಿಗೆ ನಾವು ಇದರಿಂದ ತುಂಬ ಸಹಾಯ ಮಾಡ್ತಾಯಿದ್ದೇವೆ. ಹಾಗೂ ಈ ಟ್ರಸ್ಟಿನಲ್ಲಿ ಇನ್ನೂ ನಮ್ಮ ಕಿವಿ ದೋಷ ಇದ್ದವರಿಗೆ ಏನದು ಅದರದ್ದು ವರ್ಧಕ ಯಂತ್ರವನ್ನು ಕೊಡಿಸುವ ಯೋಜನೆಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಅಳವಡಿಸಿಕೊಂಡಿದ್ದೇನೆ. ನಾನು ಈಗಾಗಲೇ ನಮ್ಮ ಟ್ರಸ್ಟಿನ MD ಆದ ಕುಮಾರಿ ನಿರ್ಮಾಣಿಸೋದ ಅವರು ನಿನ್ನೆ ಎಡಬಿಡದ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದರು. ಅವರು ಕರ್ತವ್ಯದ ಒಂದು ಇದರಿಂದ ಬೆಂಗಳೂರಿಗೆ ತೆರಳಿದ್ದಾರೆ. ಆ ಜಾಗದಲ್ಲಿ ನನ್ನನ್ನು ಲಯನ್ಸ್ ಕ್ಲಬ್ಬು ನನ್ನನ್ನು ಬರಮಾಡಿಕೊಂಡಿದೆ. ನಾನು ಇನ್ನೊಂದು ಮಾತು ಹೇಳೋದೇನೆಂದರೆ ಕೋವಿಡ್ ಬಗ್ಗೆ ಹೀಗಾಗಿ ನಮ್ಮ ಸುರೇಶ್ ಭಟ್ನಗರ್ ಮತ್ತು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರು ಎಚ್ಚರಿಕೆ ಕೊಟ್ಟರು. ಈ ಕಾರ್ಯಕ್ರಮ ನಾವು ಭಟ್ನಗರದಲ್ಲಿ ಆಯೋಜಿಸಲು ನಮಗೆ ಮೊದಲನೇದಾಗಿ ನಮ್ಮ ಸ್ಫೂರ್ತಿ ಕ್ಲೀನಿಕ್ನಲ್ಲಿನ ವಿಕ್ರಮ್ ಶೆಟ್ಟಿ ಅವರಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ಇಲ್ಲಿ ನಮಗೆ ಎಲ್ಲ ವೈದ್ಯಕೀಯ ಸ್ಪೆಷಲ್ ಎಲ್ಲ ಸೌಲಭ್ಯಗಳು ನಮ್ಮ ಭಟ್ನಗರದಲ್ಲಿ ಎಲ್ಲ ವಿಧದ ಕಾಯಿಲೆಗೂ ಡಾಕ್ಟರ್ ರೇಖಾಲತವನ್ನು ಸ್ಮರಿಸ್ತೇನೆ. ನಮ್ಮ ಭಟ್ನಗರದವರೇ ಅವರು ಇಲ್ಲೇ ಹುಟ್ಟುವಂಥ ಡಾಕ್ಟರ್ ಅವರು ಕೂಡ ಇದ್ದಾರೆ. ಹಾಗಾಗಿ ಇದೊಂದು ಯಶಸ್ವಿ ಆಗುವಂಥ ನಿರೀಕ್ಷೆಯಲ್ಲಿ ನಾನು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಅರುಣ್ ಹತ್ರ ಕೇಳಿಕೊಂಡಾಗ ಅವರು ಒಪ್ಪಿ ನಾವು ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ನಾವು ಟೈಅಪ್ಪಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದಕ್ಕೆ ಸಂಪೂರ್ಣ ಸಹಕಾರ ನಮ್ಮ ಬಿಲ್ಪಿ ಮತ್ತು ಕಟ್ಟಡದ ಮಾಲಕ ಇದ್ದಾರೆ. ಅವರು ಸಂಪೂರ್ಣ ನಮಗೆ ಸ್ಥಳಾವಕಾಶ ಹಾಗೂ ಇದರ ಸಾಮ್ಯಾನ, ಕುರ್ಚು, ಇನ್ನಿತರ ಸೌಲಭ್ಯಗಳನ್ನು ಇಲಾರಿ ಕುತ್ತಿನ ನಿರ್ಮಾಸಾಮ್ಯಾನ ಹಾಗೂ ನಮ್ಮ JCನ ಮಂಗಳೂರಿನ ಅಧ್ಯಕ್ಷರಾದ ಅವರು ಬ್ಯಾಕ್ ಡ್ರಾಪ್ಗೆ ನಮಗೆ ಸಹಾಯ ಮಾಡಿದ್ದಾರೆ. ಇವರನ್ನೆಲ್ಲ ನಾನು ಸ್ಮರಿಸ್ತೇನೆ.
ಯಾಕಂತೇಳಿದರೆ ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ನಮ್ಮ ಲಯನ್ಸ್ ಕ್ಲಬ್ನ ಸದಸ್ಯರು ಮುಖ್ಯ ಹಾಗೂ ನಮ್ಮ ಟ್ರಸ್ಟಿನ ಸದಸ್ಯರು ಮುಖ್ಯ. ಮತ್ತು ನಾನು ಇನ್ನೊಂದು ನಮ್ಮ ಮಾಧ್ಯಮ ಮಿತ್ರರು ನಮಗೆ ಈ ಕೋವಿಡ್ ನಿರೋಧಕ ಕಾಯಿಲೆ ಬಗ್ಗೆ ಈ ಲಸಿಕೆ ನೀಡುವಲ್ಲಿ ಈಗಾಗಲೇ ಮಾಧ್ಯಮಗಳಲ್ಲಿ ಪ್ರಸಾರ ನೀಡಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ. ನಮ್ಮ ಲಯನ್ಸ್ ಕ್ಲಬ್ಬಲ್ಲಿ ಇನ್ನೂ 3 ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳನ್ನು ಒಳಗೊಂಡ ನಮ್ಮ ಈ ಲಯನ್ಸ್ ಕ್ಲಬ್ ಈಗಾಗಲೇ ನಮಗೆ ಹೆಚ್ಚಿನ ಕೋಣತೆ, ಹಸೆಗೊಳಿ, ಕೋಟೆಗಾರ, ಸೋಮೇಶ್ವರ ಎಲ್ಲ ಕಡೆಗಳಲ್ಲಿ ಈ ಪ್ರಚಾರ ಆಗಿದೆ ಈ ಕಾರ್ಯಕ್ರಮದಲ್ಲಿ. ಅದರಲ್ಲಿ ನಾನು ಜಿಲ್ಲಾಡಳಿತಕ್ಕಾಗಿ ಮೊದಲನೇದಾಗಿ ಚಿರಋಣಿಯಾಗಿದ್ದೇನೆ. ಈಗಾಗಲೇ ನಮ್ಮ ಡಾಕ್ಟರ್ ರಾಜೇಶ್ ಅವರು ಆಗಮಿಸಲಿದ್ದಾರೆ. ಮತ್ತು ಡಾಕ್ಟರ್ ವಿದ್ಯಾಸಾಗರ್ ಇವರು ಕಾರಣದಿಂದ ಹೊರ ಪ್ರಯಾಣದಲ್ಲಿರೋದ್ರಿಂದ ಅವರಿಗೆ ಬರಲಿಕ್ಕೆ ಆಗಿಲ್ಲ. ಮತ್ತು ನಾನು ಉಳ್ಳಾಲದ ಶಾಸಕರನ್ನು ಅವರನ್ನು ಕೇಳಿಕೊಂಡಾಗ ಅವರು ನಮಗೆ ಆರೋಗ್ಯಾಧಿಕಾರಿಯವರಿಗೆ ಅವರ ಪತ್ರವನ್ನು ನೀಡಿ ಅವರು ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಇದನ್ನು ಸ್ಮರಿಸಿದ ನಾನು ಇನ್ನೊಮ್ಮೆ ಲಯನ್ಸ್ ಕ್ಲಬ್ ಎಲ್ಲ ಸದಸ್ಯರಿಗೂ ಜಂಟಿ ಆಶ್ರಯದಲ್ಲಿ ನಡೆದ ಉಚಿತ ಕೋವಿಡ್ ಲಸಿಕಾ ಶಿಬಿರವನ್ನು ಆಯೋಜಿಸಿದ ಈ 2 ಸಂಸ್ಥೆಗಳು ಮೊದಲನಾಗಿ ಆರ್ಥಿಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಧನ್ಯರಾದ ಸ್ಥಳೀಯ ಕೌನ್ಸಿಲ್ ಗೀತಾಬಾಯಿ ಪ್ರಭು ಅವರಿಗೆ ಮನದಾಳದ ವಂದನೆಗಳು ಹಾಗೂ ಭಗವತಿ ಬ್ಯಾಂಕಿನ ಉಪಾಧ್ಯಕ್ಷರು ಸುರೇಶ್ ಭಟ್ನಾಕರ್ ಇವರಿಗೆ ಆತ್ಮೀಯ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿ, ವ್ಯವಸ್ಥಾಪಕ ನಿರ್ದೇಶಕರು ಸ್ಫೂರ್ತಿ ಕ್ಲಿನಿಕ್ ಭಟ್ನಾಕರ್ ಇವರಿಗೆ ಆತ್ಮೀಯ ಧನ್ಯವಾದಗಳು.